मन अधिनायक जय हे भारत भाग्य विधाता पंजाब सिंध गुजरात मराठा द्राविड़ उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय जय ಧ್ವಜಾರೋಹಣ ಮಾಡುವಂಥ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ 1934ರಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದಂಥ ಮಹಾತ್ಮ ಗಾಂಧೀಜಿಯವರು ಸುಳ್ಯಕ್ಕೆ ಬಂದು ಅಲ್ಲಿ ಜನರನ್ನು ಉದ್ದೇಶಿಸಿ ಮಾತಾಡಿ ಆನಂತರ ಪುತ್ತೂರಿಗೆ ಕಾಲ್ನಡಿಗೆ ಮುಖಾಂತರ ಬಂದು ಈ ಗಾಂಧಿ ಕಟ್ಟೆಯಲ್ಲಿ ಕೂತು ಜನರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದರು. ಆನಂತರ ಬಪ್ಪಳಿಗೆ ಶಿವರಾಮ್ ಕಾರಂತರವರ ಮನೆಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡೆದು ಪುನಃ ಅಲ್ಲಿ ಅವರಿಗೆ ಎಲ್ಲ ಊರಿನವರು ಸೇರಿ 3 ಬಂಗಾರದ ಚೈನುಗಳನ್ನು ಕೊಟ್ಟಿದ್ದರು. ಅದರಲ್ಲಿ ಆ 3 ಬಂಗಾರದ ಚೈನುಗಳನ್ನು ಕೂಡ ಅವರು ತೆಗೆದುಕೊಂಡು ಹೋಗುವಾಗ ಅದನ್ನು ಮರೆತು ಹೋಗುವಾಗ ಆನಂತರ ಅದರಲ್ಲಿ 2 ಚೈನುಗಳನ್ನು ಅವರು ಪುನಃ ಇಲ್ಲಿ ಅವರೆಲ್ಲ ಸೇರಿ ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದರು. 1 ಚೈನ್ ಇಲ್ಲೇ ಬಿಟ್ಟು ಹೋಗಿದ್ರು. ಆ ಚೈನನ್ನು ಮಾರಿ ಬಂಗಾರದ ಚೈನನ್ನು ಮಾರಿ ನಮ್ಮ ಬಪ್ಪಳಿಗೆಯಲ್ಲಿ ಒಂದು ಬಾವಿಯನ್ನು ತೆಗೆದಿದ್ದಾರೆ. ಆನಂತರ ಇವರು ಶಿವರಾಮ್ ಕಾರಂತರು ಅವರಿಗೆ ಪತ್ರವನ್ನು ಬರೆದರು. ನೀವು ಬಿಟ್ಟು ಹೋಗಿರುವಂಥ ಒಂದು ಬಂಗಾರದ ಚೈನಿನಲ್ಲಿ ನಾವು ಒಂದು ಬಾವಿಯನ್ನು ತೆಗೆದು ಈ ಸಾರ್ವಜನಿಕರಿಗೆ ಅದರ ನೀರನ್ನು ಬಳಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನೋ ವಿಚಾರವನ್ನು ಅವರಿಗೆ ತಿಳಿಸಿದಾಗ ಮಹಾತ್ಮ ಗಾಂಧಿಯವರು ಮರು ಉತ್ತರವನ್ನು ಬರೆದು ನಾನು 2 ಚೈನುಗಳನ್ನು ಇಲ್ಲೇ ಬಿಟ್ಟು ಹೋಗಿದ್ದೆ, 2 ಬಾವಿಗಳನ್ನು ತೆಗೆದು ಜನರಿಗೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಬಹುದಿತ್ತು ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ. ಆ ಪ್ರಕಾರ ನಾವು ಪ್ರತಿ ವರ್ಷ ಕೂಡ ಈ ಗಾಂಧಿ ಕಟ್ಟೆಯಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಧ್ವಜಾರೋಹಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ವಿ. ಇವತ್ತು ಕೂಡ ಮಾಡಿದ್ವಿ. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇದೊಂದು ಸರಳ ಸಮಾರಂಭದಲ್ಲಿ ಐತಿಹಾಸಿಕ ಜಾಗದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ಅವರಿಗೆ, ಮಾನ್ಯ ಸಹಾಯಕ ಕಮಿಷನರ್ ಅವರಿಗೆ, ಮಾನ್ಯ ತಹಶೀಲ್ದಾರರಿಗೆ, ನಮ್ಮ ಫಾರೆಸ್ಟ್ ಆಫೀಸರ್ ಆಗಿದ್ದಂಥ ಕಿರಣ್ ಅವರಿಗೆ ಹಾಗೂ ಆಗಮಿಸಿದ ಎಲ್ಲ ನಾಯಕರಿಗೆ ಒಂದೇ ಮಾತಿನಲ್ಲಿ ನಾವು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಪುತ್ತೂರು ಗಾಂಧಿಕಟ್ಟೆ ಸಮಿತಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಸಮಿತಿ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಅರ್ಪಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ಒಂದು ಸರಳ ಸಮಾರಂಭದಲ್ಲಿ ಪುತ್ತೂರಿನ ಅಭಿವೃದ್ಧಿ ಹರಿಕಾರ ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ಅವರು ಧ್ವಜಾರೋಹಣ ನಡೆಸುವ ಮೂಲಕ ಈ ಒಂದು 79ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಮಾನ್ಯ ನೂತನ ಸಹಾಯಕ ಕಮಿಷನರ್ ಆಗಿರುವಂಥ ಸ್ಟೆಲ್ಲಾ ವರ್ಗೀಸ್ರವರು ಮಾಲಾರ್ಪಣೆ ಮಾಡುವ ಮೂಲಕ ಮತ್ತು ನೂತನ ತಹಶೀಲ್ದಾರ್ ಆಗಿರುವಂಥ ಕೂಡ್ಲಿಗಿ ಅವರು ಕೂಡ ಮಾಲಾರ್ಪಣೆ ಮಾಡುವ ಮೂಲಕ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಬಹಳ ಸಡಗರದಿಂದ ಇವತ್ತು ಆಚರಣೆ ಮಾಡ್ತಿದ್ದೇವೆ. ನಾವು ಪುತ್ತೂರಿನ ಸ್ವಾತಂತ್ರ್ಯೋತ್ಸವದ ಒಂದು ಐತಿಹಾಸಿಕ ನೆಲೆ ಯಾಕೆಂದರೆ ಇದೊಂದು 1934ನೇ ವಿಶ್ವವಿಗೆ ಮಾನ್ಯ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಡಿಕೇರಿ ಸುಳ್ಯ ಆಗುವ ಪುತ್ತೂರಿಗೆ ಕಾಲ್ನಡಿಗೆ ಮೂಲಕ ಬಂದು ಕುಳಿತುಕೊಂಡು ಜನರ ಹತ್ರ ಒಂದು ಮಾತಾಡಿ ಭಾಷಣ ಮಾಡಿದಂಥ ಒಂದು ಐತಿಹಾಸಿಕ ಜಾಗ. ಇದನ್ನು ನಾವು ಗಾಂಧಿಕಟ್ಟೆ ಸಮಿತಿಯವರು ಗಾಂಧಿಕಟ್ಟೆ ಮಾಡಿಕೊಂಡು ಅವರ ಸ್ಟ್ಯಾಚ್ಯೂವನ್ನು ಮಾಡಿ ಇಲ್ಲಿ ಮೂರ್ತಿಯನ್ನು ಮಾಡಿಕೊಂಡು ನಾವು ಪ್ರತಿ ವರ್ಷ ಕೂಡ ಅವರ ನೆನಪಿಸ್ತಾ ಇರುವಂಥ ಐತಿಹಾಸಿಕ ಒಂದು ಕೇಂದ್ರ. ಇಲ್ಲಿ ಸ್ವಾತಂತ್ರ್ಯೋತ್ಸವ, ಅದೇ ರೀತಿ ಗಾಂಧಿ ಜಯಂತಿ, ಅದೇ ರೀತಿ ಹುತಾತ್ಮರ ದಿನಾಚರಣೆ ನಾವು ಯಾವಾಗಲೂ ಆಚರಣೆ ಮಾಡ್ತಿದ್ದೇವೆ. ಪುತ್ತೂರಿನ ಹೃದಯ ಭಾಗದಲ್ಲಿ ಮಾನ್ಯ ಮಹಾತ್ಮರ ಒಂದು ಐತಿಹಾಸಿಕ ನೆಲೆಯನ್ನು ನಾವು ಗಾಂಧಿಕಟ್ಟೆ ಸಮಿತಿಯಿಂದ ಮಾಡಿಕೊಂಡಿದ್ದೇವೆ. ಇವತ್ತು ಕೂಡ ಸರಳ ಸಮಾರಂಭದಲ್ಲಿ ಅನೇಕ ಜನರು ಸೇರಿಕೊಂಡು ನಮ್ಮ ಗಾಂಧಿಕಟ್ಟೆ ಸಮಿತಿಯ ಕಾರ್ಯದರ್ಶಿ ಶರವಣ್ ಸಿಕ್ವೇರ್ ಅವರು, ಸೈಯದ್ ಕಮಲ್ ರವರು, ನಮ್ಮ ವಿಶ್ವಜಿತ್ನವರು ಹಾಗೂ ಅನೇಕ ಗಾಂಧಿಕಟ್ಟೆ ಸಮಿತಿಯ ಒಂದು ಸದಸ್ಯರ ಮೂಲಕ ನಾವು ಪ್ರತಿ ವರ್ಷ ಕೂಡ ಈ ಗಾಂಧಿಕಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನಗೆ ಇಷ್ಟ ನಂದಿನಿ ತುಪ್ಪ.
ಶುದ್ಧ ತುಪ್ಪ ಅಂದರೆ ನಂದಿನಿ.